ಉಡುಪಿ ಜಿಲ್ಲೆಯ ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಬೀದಿ ನಾಯಿಗಳನ್ನು 5,000 ರೂಪಾಯಿಗೆ ಯುವಕನೊಬ್ಬ ಹರಾಜು ಕೂಗಿದ್ದು ಮನೋರಂಜನೆಗಾಗಿ ಮಾಡಿದ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಮಲ್ಪೆಯ ಬಂದರಿನಲ್ಲಿ ಮೀನುಗಾರಿಕಾ ಚಟುವಟಿಕೆಗಳು ಇಳಿಮುಖವಾಗಿರುವ ಹಿನ್ನೆಲೆ ನಾಯಿಗಳ ಹರಾಜು ಪ್ರಹಸನವನ್ನ ಮಾಡಲಾಗಿದೆ. ಪ್ರಾರಂಭದಲ್ಲಿ 500 ರಿಂದ ಆರಂಭವಾದ ಶ್ವಾನಗಳ ಹರಾಜು ಪ್ರಹಸನ 5,100 ರೂಪಾಯಿಗೆ ಮುಕ್ತಾಯಗೊಂಡಿದೆ. ಇನ್ನು ಬೀದಿ ನಾಯಿಗಳ ಹರಾಜು ಕೂಗಿದ ಯುವಕ ಅನ್ಸಾರ್ ಕ್ರಿಯೇಟಿವಿಟಿಗೆ ಕರಾವಳಿಗರು ಫುಲ್ ಖುಷಿಯಾಗಿದ್ದಾರೆ.